ನಾನು ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಇಂದು ಕಾರವಾರ ಬಿಜೆಪಿ ನಗರ ಮಂಡಳ ವತಿಯಿಂದ ಪಶ್ಚಿಮ ಪದವೀಧರರ ಕ್ಷೇತ್ರ ಚುನಾವಣೆ ಅಂಗವಾಗಿ ಬಿಜೆಪಿ ಕಾರ್ಯಾಲಯದಲ್ಲಿ ಸಭೆ. ಗುರುವಾರದವರೆಗೆ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕಾರವಾರ ಕ್ರಿಮ್ಸ್ಗೆ ಕೋವಿಡ್ ಕಾರ್ಟ್ ಯಂತ್ರ. ಶಿರವಾಡ ಬಳಿ ಗಾಂಜಾ ಮಾರುತ್ತಿದ್ದ 3 ಬಂಧನ. ಶಿರಸಿ ಕುಮಟಾ ಹೆದ್ದಾರಿ ಕಾಮಗಾರಿ ಮುಂದಕ್ಕೆ, ಮತ್ತೆ ಯಾವಾಗ ಆರಂಭ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು 157 ಕೊರೋನಾ ಪಾಸಿಟಿವ್. ವಾರ್ತೆಗಳ ವಿವರ. ಇಂದು ಕಾರವಾರ ಬಿಜೆಪಿ ನಗರ ಮಂಡಳ ವತಿಯಿಂದ ಪಶ್ಚಿಮ ಪದವೀಧರರ ಕ್ಷೇತ್ರ ಚುನಾವಣೆ ಅಂಗವಾಗಿ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನಗರ ಪ್ರಭಾರಿಯಾದ ಶ್ರೀಮತಿ ಆರತಿ ಗೌಡ, ನಗರ ಅಧ್ಯಕ್ಷ ನಾಗೇಶಂ ಕೂಡೇಕರ್, ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುನ್ಗಿ, ಜಿಲ್ಲಾ ವಿಶೇಷ ಆಹ್ವಾನಿತರಾದ ಮನೋಜ್ ಭಟ್ ರವರು ಮಾತನಾಡಿ ಸಂಕನೂರ್ ಅವರನ್ನು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ನೇಮಿಸಿದ್ದಾರೆ. ಕಾರ್ಯಕರ್ತರು ಮತದಾರರ ಮನೆಗೆ ಹೋಗಿ ಮತದಾನ ಮಾಡಬೇಕೆಂದು ಹೇಳುವ ಮೂಲಕ ಕೋವಿಡ್-19 ಸಮಯದಲ್ಲಿ ನಿಯಮವನ್ನು ಪಾಲಿಸಿ ಚುನಾವಣಾ ಪ್ರಚಾರ ಮಾಡಬೇಕು. ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸಂಕನೂರ್ ಅವರನ್ನು ಮುಂದಿನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ತರಬೇಕಾಗಿ ಕಾರ್ಯಕರ್ತರಿಗೆ ತಿಳಿಸಿದರು. ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ಎಂಆರ್ ನಾಯ್ಕ್ ರವರು, ಮೋದಿ ಎಂಬ ಮಹಾನ್ ವ್ಯಕ್ತಿ ನಮಗೆ ಪ್ರಧಾನಮಂತ್ರಿ ಮೂಲಕ ನಮಗೆ ಸಿಕ್ಕಿದ್ದಾರೆ. ನಾವು ಕಾರ್ಯಕರ್ತರು ಅವರ ಬಲವನ್ನು ಗಟ್ಟಿಗೊಳಿಸುವ ಹಾಗೂ ಪರಿಸರ ನಾವು ಹೇಗೆ ಕಾಪಾಡಬೇಕು, ಸ್ವಚ್ಛತೆಯ ಬಗ್ಗೆ ಗೀತೆಯನ್ನು ಹಾಡಿರುವ ಮೂಲಕ ಸ್ವಾಭಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಎಂಆರ್ ನಾಯ್ಕ್ ಹಾಗೂ ದುರ್ಗಪ್ಪ ಮಳ್ಳಳ್ಳಿಯನ್ನು ಶಾಲು ಹೊದಿಸುವ ಮೂಲಕ ಪಕ್ಷದಲ್ಲಿ ಸೇರ್ಪಡಿಸಲಾಯಿತು. ನಗರ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಗುನ್ಗಿ ಕಾರ್ಯಕ್ರಮದ ಸಭೆಯನ್ನು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗುರುವಾರದವರೆಗೆ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ ಸೇರಿ ರಾಜ್ಯದ 12 ಜಿಲ್ಲೆಗಳಲ್ಲಿ ಗುರುವಾರದ ತನಕ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಹೆಚ್ಚಾಗಿದ್ದು, ಉತ್ತರ ಒಳನಾಡು ಹಾಗೂ ಕರಾವಳಿಯಲ್ಲಿ ಅಕ್ಟೋಬರ್ 13ರಿಂದ 15ರವರೆಗೆ ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬಾಗಲಕೋಟೆ, ಬೀದರ್, ಧಾರವಾಡ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಹಾವೇರಿ, ಯಾದಗಿರಿ ಜಿಲ್ಲೆಯಲ್ಲಿ ಗುರುವಾರ ತನಕ ಭಾರೀ ಮಳೆ ಸಾಧ್ಯತೆ ಇದ್ದು, ಹೀಗಾಗಿ ಆರೆಂಜ್ ರೆಡ್ ಘೋಷಿಸಲಾಗಿದೆ. ಭಾರೀ ಗಾಳಿ ಬೀಸುವುದರಿಂದ ಮೀನುಗಾರರು ಕಡಲಿಗೆ ಇಳಿಯಬಾರದೆಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ತುಮಕೂರು, ಶಿವಮೊಗ್ಗ, ಕೊಡಗು, ಚಿತ್ರದುರ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಬಳ್ಳಾರಿ, ಗದಗ, ಬೆಳಗಾವಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಕಾರವಾರದ ಕ್ರಿಮ್ಸ್ಗೆ ಕೋವಿಡ್ ಕಾರ್ಟ್ ಯಂತ್ರ. ಕಾರವಾರ ದೂರದಿಂದಲೇ ಕೋವಿಡ್ ರೋಗಿಗಳ ತಪಾಸಣೆ ಮಾಡಿ ಚಿಕಿತ್ಸೆಯ ಸಲಹೆ ನೀಡಬಹುದಾದ ಅತ್ಯಾಧುನಿಕ ಕೋವಿಡ್ ಕಾರ್ಟ್ ಯಂತ್ರ ಇಲ್ಲಿನ ಕ್ರಿಮ್ಸ್ ಆಸ್ಪತ್ರೆಗೆ ಲಭ್ಯವಾಗಿದೆ. ಟೆಲ್ಸನ್ ಕಂಪನಿ ಸಾರ್ವಜನಿಕ ಜವಾಬ್ದಾರಿ ನಿಧಿಯಲ್ಲಿ ಇಂಜಿನಿಯರ್ ಹರ್ಷ ಮೂರೂರು ಅವರು ವಿಶೇಷ ಆಸಕ್ತಿಯಿಂದ ಈ ಯಂತ್ರವನ್ನು ಕ್ರಿಮ್ಸ್ಗೆ ಒದಗಿಸಿಕೊಟ್ಟಿದ್ದಾರೆ. ಹರ್ಷ ಅವರು ಸೋಮವಾರ ಆಸ್ಪತ್ರೆಯಲ್ಲಿ ಯಂತ್ರದ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಿದರು. ಈ ಯಂತ್ರವು ಟೆಲಿಮೆಡಿಸಿನ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸಲಿದ್ದು, ತಜ್ಞ ವೈದ್ಯರು ದೂರದಲ್ಲಿ ಕುಳಿತೇ ಕೋವಿಡ್ ವಾರ್ಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನರ್ಸ್ ಅಥವಾ ಡ್ಯೂಟಿ ಡಾಕ್ಟರ್ ಸಹಾಯದಿಂದ ರೋಗಿಗಳ ಹೃದಯ ಬಡಿತ ಹಾಗೂ ಇತರ ವಿವರ ಪಡೆದು ಅವರಿಗೆ ಚಿಕಿತ್ಸೆಗೆ ಸೂಚಿಸಬಹುದಾಗಿದೆ. ಗಾಂಜಾ ಮಾರುತ್ತಿದ್ದ 3 ಬಂಧನ. ಕಾರವಾರ ಶಿರವಾಡ ರೈಲು ನಿಲ್ದಾಣ ಬಳಿ ಗಾಂಜಾ ಮಾರುತ್ತಿದ್ದ 3ರನ್ನು ಪೊಲೀಸರು ಸೋಮವಾರ ಬಂಧಿಸಿದ್ದಾರೆ. ಶಿರವಾಡ ಬಂಗಾರಪ್ಪ ನಗರದ ಕಿಶನ್ ಮೋಹನ್ ಬಾಂದೇಕರ್ 27 ವರ್ಷ, ಗೋವಾ ಕಾಣ್ಕೋಡ್ ನಾಗೇಶಂ ಗ್ರಾಮದ ಗಂಗೇಶ್ ಗಜಾನನ್ ಫಾದರ್ಪೇಕರ್ 27 ವರ್ಷ ಹಾಗೂ ಕಾಣ್ಕೋಡ್ ನಾಗಪ್ಪಲೇಂನ ಗೋಲಿಲ್ ಗಣೇಶ್ ಬೈರೇಲಿ 29 ವರ್ಷ ಬಂಧಿತರು. ಅವರಿಂದ 20,000 ರೂಪಾಯಿ ಮೌಲ್ಯದ 1 ಕೆಜಿ 40 ಗ್ರಾಂ ಗಾಂಜಾ, 4 ಲಕ್ಷ ರೂಪಾಯಿ ಮೌಲ್ಯದ ವ್ಯಾಗನಾರ್ ಕಾರು, 1 ಬೈಕ್, 3 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸಿಎನ್ಇ ಇನ್ಸ್ಪೆಕ್ಟರ್ ಸೀತಾರಾಂ ಪಿ, ಸಿಬ್ಬಂದಿ ಉಮೇಶ್ ನಾಯ್ಕ್, ನಾಗರಾಜ್ ನಾಯ್ಕ್, ದರ್ಶನ್ ನಾಯ್ಕ್, ಮಂಜುನಾಥ್ ಹೆಗಡೆ
ಹನುಮಂತ ಕವಾಡಿ, ಸುರೇಶ್ ನಾಯ್ಕ್, ಶಿವಾನಂದ್ ತಾನಸಿ, ಶರತ್ ಕುಮಾರ್ ಬಿಎಸ್, ನಾರಾಯಣ ಎಂಎಸ್, ಭರ್ತೇಶ್ ಸದಲಗಿ, ಚಂದ್ರಶೇಖರ್ ಪಾಟೀಲ್ ಪಾಲ್ಗೊಂಡಿದ್ದರು. ಶಿರಸಿ ಕುಮಟಾ ಹೆದ್ದಾರಿ ಕಾಮಗಾರಿ ಮುಂದಕ್ಕೆ, ಮತ್ತೆ ಯಾವಾಗ ಆರಂಭ? ಕುಮಟಾ ಸಾಗರಮಾಲಾ ಯೋಜನೆಯಡಿಯಲ್ಲಿ ಜಿಲ್ಲೆಯ ಶಿರಸಿ ಕುಮಟಾ ರಸ್ತೆಯ ಅಗಲೀಕರಣ ಕಾರ್ಯ ಪ್ರಾರಂಭಕ್ಕೆ ದಿನಾಂಕ ನಿಗದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ 12ರಿಂದ 18 ತಿಂಗಳುಗಳ ಕಾಲ ಇಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದರು. ಆದರೆ ಪರ್ಯಾಯ ಮಾರ್ಗದ ಗೊಂದಲದಿಂದಾಗಿ ಈ ಕಾಮಗಾರಿ ಕೆಲ ದಿನಗಳ ಕಾಲ ಮುಂದೂಡಲ್ಪಟ್ಟಿದೆ. ಕಾಮಗಾರಿ ಪ್ರಾರಂಭ ಕೆಲ ದಿನಗಳ ಕಾಲಾವಕಾಶ ನೀಡಲಾಗಿದೆ ಎಂಬ ಮಾಹಿತಿ ಲಭಿಸಿದ್ದು, ಎಂದಿನಂತೆ ವಾಹನ ಸಂಚಾರ ಕಂಡುಬಂದಿದೆ. ಶಿರಸಿಯಿಂದ ಕುಮಟಾ ಕಾರವಾರಕ್ಕೆ ತೆರಳುವ ವಾಹನಗಳಿಗೆ ತೊಂದರೆ ಉಂಟಾಗಲಿದೆ. ಅದಕ್ಕೆ ಪರ್ಯಾಯ ಮಾರ್ಗವಾಗಿ ಕುಮಟಾಕ್ಕೆ ಹೋಗುವ ಲಘು ವಾಹನಗಳು ಸಿದ್ದಾಪುರ ಮಾರ್ಗವಾಗಿ ತೆರಳಬಹುದು. ಇನ್ನು ಅಂಕೋಲಾ ಕಾರವಾರಕ್ಕೆ ತೆರಳುವವರು ಯಲ್ಲಾಪುರ ಮಾರ್ಗವಾಗಿ NH 63ರಲ್ಲಿ ಸಂಚರಿಸಬಹುದಾಗಿದೆ ಮತ್ತು ಭಾರಿ ಸೇರಿ ಎಲ್ಲಾ ತರಹದ ವಾಹನಗಳು ಶಿರಸಿಯಿಂದ ಸಿದ್ದಾಪುರ, ಮಾವಿನಗುಂಡಿ, ಹೊನ್ನಾವರ, ಮಂಗಳೂರಿಗೆ ಸಂಚರಿಸಬಹುದಾಗಿದೆ ಎಂಬ ವರದಿಗಳು ಕೇಳಿಬಂದಿದ್ದವು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, PWD ಎಂಜಿನಿಯರ್ಗಳು, ಸಾರಿಗೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಅಂತಿಮ ನಿರ್ಣಯ ತೆಗೆದುಕೊಳ್ಳುವಂತೆ ಕುಮಟಾ ಸಹಾಯಕ ಆಯುಕ್ತರಾದ ಅಜಿತ್ ಎಂ ಅವರಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು 157 ಕರೋನಾ ಪಾಸಿಟಿವ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು 157 ಕರೋನಾ ಪಾಸಿಟಿವ್ ವರದಿಯಾಗಿದೆ. ಕಾರವಾರ 13, ಅಂಕೋಲಾ 9, ಕುಮಟಾ 10, ಹೊನ್ನಾವರ 30, ಭಟ್ಕಳ 8, ಶಿರಸಿ 11, ಸಿದ್ದಾಪುರ 1, ಮುಂಡಗೋಡ 65, ಹಳಿಯಾಳ 4, ಯಲ್ಲಾಪುರ 6 ಪಾಸಿಟಿವ್ ವರದಿಯಾಗಿದೆ. ಇಂದು 3 ಜನ ಕರೋನಾಕ್ಕೆ ಬಲಿಯಾಗಿದ್ದು, ಒಟ್ಟು 141 ಜನ ಕರೋನಾಕ್ಕೆ ಬಲಿಯಾಗಿದ್ದಾರೆ. 227 ಜನ ಗುಣಮುಖರಾಗಿ ಇಂದು ವಿವಿಧ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಜಿಲ್ಲೆಯಲ್ಲಿ 505 ಜನ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, 731ನಷ್ಟು ಜನ ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 10,086ನಷ್ಟು ಜನ ಕರೋನಾದಿಂದ ಗುಣಮುಖರಾಗಿದ್ದು, ಈವರೆಗೆ 11,463ನಷ್ಟು ಜನ ಕರೋನಾ ಸೋಂಕಿತರಾಗಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.